ಉಡುಪಿಯ ಪ್ರಮುಖ ಮಾರುಕಟ್ಟೆಯಲ್ಲಿ ಎಂದಿಗಿಂತ ಜನಸಂಖ್ಯೆ ವಿರಳವಾಗುತ್ತಿದೆ. ಒಮಿಕ್ರಾನ್ ಆತಂಕ ಕಾರಣದಿಂದ ಜನ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ದಿನಬಳಕೆಯ ವಸ್ತುಗಳು ಹಾಗೂ ತರಕಾರಿ ಖರೀದಿಯಲ್ಲಿ ನಿರತರಾಗುತ್ತಿದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಒಮಿಕ್ರಾನ್ ವೈರಸ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲೂ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಉಡುಪಿ ಜಿಲ್ಲೆ ಅನ್ಯ ರಾಜ್ಯಗಳ ಜೊತೆ ಗಡಿ ಹಂಚಿಕೊಳ್ಳದಿದ್ದರೂ ದೇಶ ವಿದೇಶಗಳ ಜೊತೆ ಸಂಪರ್ಕವನ್ನು ಹೊಂದಿದೆ. ಈ ಕಾರಣದಿಂದ ಈಗಾಗಲೇ ಜಾರಿಯಲ್ಲಿರುವ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಉಡುಪಿ ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ನಗರದ ಆಯಕಟ್ಟಿನ ಸ್ಥಳಗಳಲ್ಲಿ ನಿಂತು ಪೊಲೀಸರು ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ. ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಪ್ರಯಾಣಿಕರಿಗೆ ಸೂಚನೆಯನ್ನ ನೀಡಲಾಗುತ್ತಿದೆ. ಅಲ್ಲದೆ ದಂಡ ಹಾಕುವುದರ ಬದಲಾಗಿ ಜಾಗೃತಿಗೆ ಒತ್ತು ನೀಡಲಾಗಿದೆ. ಜನ ಬರ್ತಾರೆ ಏನು ತೊಂದರೆ ಇಲ್ಲ, ಜನ ಬರ್ತಾ ಇದ್ದಾರೆ. ಮತ್ತು ವ್ಯಾಪಾರ ಡಲ್ ಅಂದರೆ ಈಗ ರೇಟ್ ಎಲ್ಲ ಜಾಸ್ತಿ. ತರಕಾರಿ ಫ್ರೂಟ್ಸು ಎಲ್ಲ ಐಟಮ್ ರೇಟ್ ಜಾಸ್ತಿ. ತರಕಾರಿ ಫ್ರೂಟ್ಸ್ ಅಂದರೆ ಎಲ್ಲ ಮಳೆ ಬಂದು ನಾಶ ಆಯಿತು, ಎಲ್ಲ ಹಾಳಾಗಿ ಡ್ಯಾಮೇಜ್ ಆಗಿ ಹೋಯಿತು. ಅಂದರೆ 1 to ಡಬಲ್ ಆಗಿದೆ. ಈಗ 60 ರೂಪಾಯಿ ಇತ್ತದು 120 ಆಗಿದೆ. ಹಾಗಾಗಿ ಎಲ್ಲ ರೇಟ್ ಜಾಸ್ತಿ. ಒಂದೊಂದು 2 ಕಿಲೋ ತಗೊಳ್ಳೋರು ಅರ್ಧ ಕಿಲೋ 1/4 ಕಿಲೋ ಹೀಗೆ ತಗೊಳ್ತಾರೆ. ಅಂದರೆ ರೇಟ್ ವ್ಯಾಪಾರ ಕಮ್ಮಿ ಆಗ್ತದೆ, ರೇಟ್ ಜಾಸ್ತಿ ಆಗಿದೆ ಹಾಗೆ ಅಷ್ಟೇ. ಬರ್ತಾರೆ, ಮಾಸ್ಕ್ ಎಲ್ಲ ಹಾಕೊಂಡು ಬರ್ತಾರೆ. ಭಯ ಏನಿಲ್ಲ. ಭಯ ಅಂದರೆ ಅದು ನಾರ್ಮಲ್. ಫಸ್ಟ್ ಆಯಿತು, ಸೆಕೆಂಡ್ ಆಯಿತು, ಇದು 3ನೇದು ಅಂದರೆ ಅದು ಇರ್ತದಲ್ಲ, ಹಾಗೆ ನಡೀತಾ ಇರ್ತದೆ. ಅದರ ಬಗ್ಗೆ ಏನು ಯಾರು ತಲೆಕೆಡಿಸೋದಿಲ್ಲ.